ಯೆನೆಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮೂತ್ರಶಾಸ್ತ್ರ ವಿಭಾಗದ ಮೂತ್ರಪಿಂಡ ಕಸಿ ಮತ್ತು ರೋಬೋಟಿಕ್ ಸರ್ಜರಿ ಆಶ್ರಯದಲ್ಲಿ ಮೂತ್ರಶಾಸ್ತ್ರ ವಿಭಾಗದ ದಶಮಾನೋತ್ಸವ ಸಮಾರಂಭ ದೇರಳಕಟ್ಟೆ ಯೆನೆಪೋಯ ಸಭಾಂಗಣದಲ್ಲಿ ನಡೆಯಿತು. ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ ಅವರು ಮೂತ್ರಶಾಸ್ತ್ರ ವಿಭಾಗದ ದಶಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನೀತಿಶಾಸ್ತ್ರ, ನೈತಿಕ ಮೌಲ್ಯಗಳು, ಸಾರ್ವತ್ರಿಕ ಸಹೋದರತ್ವವನ್ನು ಶಿಕ್ಷಣ ಸಂಸ್ಥೆಗಳು ಬೋಧಿಸುತ್ತವೆ. ಈ ಮುಖೇನ ವಿದ್ಯಾರ್ಥಿಗಳು ಸಮಾಜದ ಹಿತವನ್ನು ಬಯಸುವ ಮೂಲಕ ಶಿಕ್ಷಕರು ಕಲಿಸಿದ ಆದರ್ಶಗಳೊಂದಿಗೆ ಬಾಳುವುದರಿಂದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾಯಕನಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. Urology department, Dr. G.K. Venkatesh. So he was always telling me about this particular department in this medical college, and always wishing that one of these days I should be here in some capacity. Some time ago, maybe last year, I was sounded to address the students on use or abuse of drugs, etc. So I thought that was okay. That was something related to me, to my profession, and maybe the community to whom I'll be addressing. But then this was totally out of sync for me. So, in Bandkudla, I was taken around the ಯೆನೆಪೋಯ ವಿಶ್ವವಿದ್ಯಾನಿಲಯದ ಕುಲಪತಿ ಯೆನೆಪೋಯ ಅಬ್ದುಲ್ಲಾ ಕುಂಞಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಯೆನೆಪೋಯ ಆಸ್ಪತ್ರೆಯ ಮೂತ್ರಶಾಸ್ತ್ರ ವಿಭಾಗ 10 ವರ್ಷಗಳಲ್ಲಿ ಅನೇಕ ಸಾಧನೆಗಳನ್ನು ನಡೆಸಲು ವಿಭಾಗದ ಸಿಬ್ಬಂದಿ ಹಾಗೂ ಮುಖ್ಯಸ್ಥರ ಶ್ರಮದಿಂದ ಸಾಧ್ಯವಾಗಿದೆ. ಲೇಸರ್ ಚಿಕಿತ್ಸೆ, ಲೆಪ್ರೋಸ್ಕೋಪಿ, ರೋಬೋಟಿಕ್ ಟ್ರಾನ್ಸ್ಪ್ಲಾಂಟ್ನಂಥ ನೂತನ ತಂತ್ರಜ್ಞಾನಗಳ ಮೂಲಕ ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಅನುಕೂಲವಾಗುವಂತಹ ಸೇವೆಯನ್ನು ಸಂಸ್ಥೆ ನೀಡುತ್ತಿದೆ ಎಂದರು. Chakravarti for his presence and making this function memorable. I am delighted that the Department of Urology is celebrating the Decennial anniversary as we enter the new decade. Established in January 2010, after separation from the Department of General Surgery, this department has made remarkable progress and achievement. The first HOD, Dr. Suleiman, along with Dr. Mujib Rahman, took major initiative to expand the department further, along with Dr. Nishit D'Souza and Dr. Altaf Khan, who joined subsequently. It's a matter of pride for the university that the MCH program, which commenced in 2013, was the first such super specialty course in the district at that time. ಈ ಸಂದರ್ಭ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾ ಪಿ ವೇಣುಗೋಪಾಲ್ ಮತ್ತು ಡಾ ಇ ಸುಲೈಮಾನ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಯೆನೆಪೋಯ ವಿಶ್ವವಿದ್ಯಾನಿಲಯ ಉಪಕುಲಪತಿ ಡಾ ಎಂ ವಿಜಯಕುಮಾರ್, ವೈದ್ಯಕೀಯ ಕಾಲೇಜು ಡೀನ್ ಡಾ ಎಂಎಸ್ ಮೂಸಬಾ, ವೈದ್ಯಕೀಯ ಅಧೀಕ್ಷಕ ಡಾ ಪದ್ಮನಾಭ ಭಟ್, ಡಾ ನಿಶಿತ್ ಡಿಸೋಜಾ, ಮೂತ್ರಶಾಸ್ತ್ರ ವಿಭಾಗ ಮುಖ್ಯಸ್ಥ ಡಾ ಮುಜಿಬ್ ರಹಿಮಾನ್, ಡಾ ಅಲ್ತಾಫ್ ಖಾನ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.